ಮಂಗಳೂರಿನ ವಿಷನ್ ಕುಡ್ಲ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ನಗರದ ಫಾದರ್ ಮುಲ್ಲರ್ ಆಸ್ಪತ್ರೆ ಇದರ ಸಹಕಾರದೊಂದಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ, ಫಾದರ್ ಮುಲ್ಲರ್ ಹೆಲ್ತ್ ಕಾರ್ಡ್ ನೋಂದಾವಣೆ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ನೋಂದಾವಣೆ ಕಾರ್ಯಕ್ರಮವು ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನ ಜೆಪ್ಪು ಸಂತ ರೀಟಾ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸ್ಥಳೀಯ ಕಾರ್ಪೊರೇಟರ್ ಭಾನುಮತಿ ಬಿಎಸ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಹಲವಾರು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ವಿಷನ್ ಕುಡ್ಲಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹೇಳಿ ಶುಭ ಹಾರೈಸಿದರು. ಅದೇ ರೀತಿ ಮೊದಲು ಕೊರೋನಾ ಸಂದರ್ಭದಲ್ಲಿ ಸಹ ನನ್ನ ವಾರ್ಡಿಗೆ ಅವರು ತುಂಬ ಕಿಟ್ಗಳನ್ನು ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಈ ವಿಷನ್ ಕುಡ್ಲಾವು ಒಳ್ಳೆಯದಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಲಿ ಎಂದು ಹೇಳುತ್ತಾ ನನ್ನ ಈ ಮಾತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ರಂದೀಪ್ ಕಾಂಚನ್ ಅವರು, ವಿಷನ್ ಕುಡ್ಲಾ ಅವರ ಕೆಲಸಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಇಂತಹ ಸೇವೆ ಸಿಗುವ ಕೆಲಸವನ್ನ ಈ ತಂಡ ಮಾಡಬೇಕು ಎಂದು ಶುಭ ಹಾರೈಸಿದರು. ಮಹತ್ತರವಾದ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಾರೆ. ಏನೆಂದರೆ ಉಚಿತವಾಗಿ ವೈದ್ಯಕೀಯ ಶಿಬಿರ, ತಪಾಸಣಾ ಶಿಬಿರ, ಅದೇ ರೀತಿ ಕಣ್ಣಿನ ತಪಾಸಣೆ, ಅದೇ ರೀತಿ ಉಚಿತವಾಗಿ ಬಡ ವರ್ಗದವರಿಗೆ ಒಂದು ಕರ್ನಾಟಕ ವಿತರಣೆ ಮಾಡುವಂಥ ಕೂಡ ಇಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮೊದಲನೆಯದಾಗಿ ಆ ವಿಷನ್ ಕುಡ್ಲದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಈ ಪರಿಸರದ ಈ ಇಲ್ಲಿ ಮಾಡುವಂಥ ನಮ್ಮ ಶಿಬಿರದಲ್ಲಿ, ತಪಾಸಣಾ ಶಿಬಿರದಲ್ಲಿ ಎಲ್ಲ ಪರಿಸರದಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ನ ಪ್ರಯೋಜನವನ್ನ ತಿಳಿಯಪಡಿಸಿದ್ರು. ತುರ್ತು ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಇದು ಹೆಲ್ಪ್ ಡೆಸ್ಕ್ ಇರ್ತದೆ, ಅದರದ್ದು ಆಧಾರ್ ಕಾರ್ಡ್, ಅವರನ್ನ ಸಂಪರ್ಕಿಸಬೇಕು. ಇನ್ನು ಹೀಗೆ ಇಲೆಕ್ಟಿವ್ ಪ್ರೊಸೀಜರ್ಸ್ ಅಂತ ಇರ್ತೇವೆ, ಸುಮಾರಷ್ಟು ಪ್ಯಾಕೇಜಸ್ ಅಂತ ಇರ್ತದೆ. ಯಾವುದೇ ಕಾಯಿಲೆಗೂ ಕೂಡ ಫಸ್ಟಿಗೆ ನಾವು ಸರ್ಕಾರಿ ಆಸ್ಪತ್ರೆಗೆ ಆ ಸೌಲಭ್ಯ ಇದ್ರೆ ಅಲ್ಲಿಯೇ ನಮಗೆ ಟ್ರೀಟ್ಮೆಂಟ್ ಕೊಂಡಾಗ್ತದೆ. ಒಂದು ವೇಳೆ ಆ ಸೌಲಭ್ಯ ಆ ಆಸ್ಪತ್ರೆಯಲ್ಲಿ ಇಲ್ಲದಿದ್ದರೆ ಅದನ್ನು ರೆಫರ್ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ಕರೀತಾರೆ. ಇದು ಮಾಡ್ತೇವೆ ನಾವು, ಹ್ಯಾಂಡ್ ವೀಲ್ಸ್ ಕೊಡ್ತೇವೆ, ಯಾವ ಆಸ್ಪತ್ರೆಯಲ್ಲಿ ಯಾವ ಪ್ಯಾಕೇಜ್ ಉಂಟು ಅಂತೇಳಿ. BPL ಕಾರ್ಡ್ ಹೊಂದಿದವರಿಗೆ ಸಾಧಾರಣ 100% ಅಷ್ಟು ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. APL ಕಾರ್ಡ್ ಇದ್ದವರಿಗೆ 30% ಅಷ್ಟು ಗೌರ್ಮೆಂಟ್ ಕೊಡ್ತದೆ, 70% ಅಷ್ಟು ನಾವು ಕಟ್ಟಬೇಕಾಗ್ತದೆ. ಹೇಗೆ ನೋಂದಣಿ ಮಾಡೋದಂತ ಹೇಳಿದ್ರೆ ನಮ್ಮಲ್ಲಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದೆ. ವಿಷನ್ ಕುಡ್ಲಾ ರಿಜಿಸ್ಟರ್ನ ಅಧ್ಯಕ್ಷ ಜಿತೇಂದ್ರ ಅವರು ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣ ಮಾಡಿದ್ರು. ವೈದ್ಯ ಭಗವಂತನಿಗೆ ಸಮಾನ ಅಂತ ಹೇಳೋ ಪ್ರತೀತಿ ಇದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನೋ ಜನರಿಗೆ ಒಂದು ಸಣ್ಣ ರೀತಿಯ ಆತಂಕ ಕೂಡ ಇದೆ. ಆಸ್ಪತ್ರೆ ಕೂಡ ಹೋಗಿ ಕೂಡಲೇ ಮಲ್ಲ ಬಿಲ್ ಕೊಡ್ಬೇಡ್ತಾರೆ, ಬಾರಿ ಬಂದ 3 ಟೆಸ್ಟ್ ಮಾಡಬೇಕು ಅಂತ ಹೇಳುವ ಒಂದು ವಿಷಯ ಕೂಡ ಇದೆ. ಇನ್ನೊಂದು ಕಡೆ ಆರೋಗ್ಯವೇ ಭಾಗ್ಯ, ಈ ಎರಡು ವಾಕ್ಯಗಳ ಮಧ್ಯದಲ್ಲಿ ಜನರು ತೊಡಲಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ವಿಷನ್ ಕುಡ್ಲಾ ಎಂಬ ಸಂಸ್ಥೆ ಜನರಿಗೆ ಸಹಾಯ ಆಗಬೇಕು, ಉಚಿತ ವೈದ್ಯಕೀಯ ನೆರವು ನೀಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಎಂದು ನಾವು ಅನಿಸಿಕೊಂಡಿದ್ದು. ಸೊ ಅದೇ ರೀತಿ ನಾವು ಈ ವಿಷಯದ ಬಗ್ಗೆ ಒಂದು ಚಪ್ಪಿನ ಪರಿಸರದಲ್ಲಿ ಇಲ್ಲಿಯ ಜನತೆಗೆ ಒಂದು ಉಚಿತ ವೈದ್ಯಕೀಯ ಶಿಬಿರದ ಸಹಾಯ ಆಗಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಈ ಸಂದರ್ಭದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ನೇಮುಕೊಟ್ಟಾರಿ ಮತ್ತು ರತ್ನಮೊಯ್ಲಿ ಅವರನ್ನ ಗಣ್ಯರು ವೇದಿಕೆಯಲ್ಲಿ ಸನ್ಮಾನಿಸಿದ್ರು. ಈ ವೇಳೆ ಕಾಶಿಯಾ ಚರ್ಚ್ನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಜೇನ್ ಪಿಂಟು, ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಮೆಡಿಕಲ್ ಕ್ಯಾಂಪ್ನ PRO ಪೃಥ್ವಿರಾಜ್, ಶಿರ್ಡಿ ಬಾಬಾ ಮೆಡಿಕಲ್ಸ್ನ ಮಾಲಕರಾದ ಶೈಲೇಶ್ ಕುಮಾರ್ ರೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.
ಇನ್ನು ಹೃದಯ ತಪಾಸಣೆ, ಸಾಮಾನ್ಯ ರೋಗ ವಿಭಾಗ, ಕಿವಿ, ಮೂಗು ಮತ್ತು ಗಂಟಲು ವಿಭಾಗ, ಎಲುಬು ಮತ್ತು ಕೀಲು ರೋಗ ವಿಭಾಗ, ಕಣ್ಣಿನ ವಿಭಾಗ, ಆಯುಷ್ಮಾನ್ ಭಾರತ್ ಕಾರ್ಡ್ ನೋಂದಾವಣೆಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಮಂದಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು. ನಾಗೇಶ್ ಕಾವೂರು, B4 ನ್ಯೂಸ್, ಮಂಗಳೂರು.